ಕರಾವಳಿ ಪ್ರದೇಶ ಎಂದರೆ ದೈವ ದೇವರ ನೆಲೆಬೀಡು. ಆದ್ರಿಂದಲೇ ಕರಾವಳಿ ಪ್ರದೇಶಗಳು ತಮ್ಮ ಸಂಸ್ಕೃತಿ ಪರಂಪರೆಯಿಂದಲೇ ದೇಶ ವಿದೇಶದೆಲ್ಲೆಡೆ ಪ್ರಖ್ಯಾತಿಯನ್ನ ಪಡೆದಿದೆ. ಇತ್ತೀಚೆಗೆ ಸಜಿಪ ಮುನ್ನೂರು ಗ್ರಾಮದ ಕರಂದಾಡಿಯ ಸಾಲಿಯಾನ್ ಕುಟುಂಬಸ್ಥರ ನಾಲ್ಕೈತಾಯ ದೈವದ ಧರ್ಮ ಚಾವಡಿ ಹಾಗೂ ತರವಾಡು ಮನೆಯಲ್ಲಿ ಬ್ರಹ್ಮ ಕಲಶೋತ್ಸವದ ಮತ್ತು ದೈವದ ಪುನರ್ ಪ್ರತಿಷ್ಠೆ ಹಾಗೂ ಗೃಹ ಪ್ರವೇಶ ನಡೆಯಿತು. ಕಾರ್ಯಕ್ರಮ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬ್ರಹ್ಮ ಕಲಶೋತ್ಸವ ಮತ್ತು ದೈವದ ಪುನರ್ ಪ್ರತಿಷ್ಠೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಯೋಶತಮೋ ರಸಸ್ತಸ್ಯವಾಜಂ ಚತೀರಿವ ಮಾತರ ತಸ್ಮಾರಂಗಮಾವ ಯಸ್ಯ ಕ್ಷಯಾಜಿನ್ಮತ ಹಿರಣ್ಯಶೃಂಗಂ.
ಪ್ರತಿಯೊಂದು ಜೀವರಾಶಿನಲ್ಲ ಉದ್ದೇಶ ಸಾಮಾನ್ಯ ಮಾನವರದು ಈ ದೇಶದ ಮಲ್ಲಮಲ್ಲ ನಾಯಕಿರುಪು ಮಲ್ಲಮಲ್ಲ ಶ್ರೀಮಂತಿರುಪು ಮಾತೆನ್ನಲ್ಲ ಪರಮ ಲಕ್ಷ್ಯ ಪರಮ ಉದ್ದೇಶ ಯಾನ ನೆಮ್ಮದಿಡುಪ್ಪೋಡು ಶಾಂತಿಡುಪ್ಪೋಡು ಸುಖಡುಪ್ಪೋಡು ಒಂದಿಗೆ ಅಂಚನ ಸುಖನು ಅನುಭವಿಪೋಡು ನಾಡ ನಮ್ಮ ಧರ್ಮದ ಆಸರ ಏನು ಪತ್ತೋಡೆ ಸುಖಸ್ಯ ಮೂಲಂ ಧರ್ಮ ಅಂತ ಬಂತರು ಧರ್ಮ ಬಂಡ ಇಂಚನ ಮಾತೆರೆಗಳ ಎಡ್ಡೆ ಮಲ್ಪನ ಮಾತೆರೆಗಳ ಹಿತ ಮಲ್ಪನ ಮಾತೆರೆಗಳ ಒಪ್ಪುನಂಚನ ವಿಚಾರಣೆ ಧರ್ಮ ಅಂತ ಶಾಸ್ತ್ರಗಾರರು ಬಂತೇನೆ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ತರುತ್ತದೆ ಅದೇ ಧರ್ಮ ಅಂತ ಶಂಕರಾಚಾರ್ಯ ಬಂದ್ಪೇರು ಅಂಚಾದ ಮಾತೆರಲ ನಂಗೆ ಹಿತ ಕೊರಪಡು ಐದು ಧರ್ಮ ಅಂತ ಬಂದ್ಬಿಡು ಆ ಧರ್ಮವನ್ನು ನಮ್ಮ ಗಟ್ಟಿ ಪತ್ತೊಡುಗೆ ಧರ್ಮದ ನೆಲೆಯನ್ನು ಗಟ್ಟಿ ಪತ್ತೊಡುಗೆ ಧರ್ಮವನ್ನು ಹೆಂಚ ಸ್ವಾಮಿ ತೆರೆಯೋನ್ನೇ ಧರ್ಮದ ವಿಚಾರವು ಪೂರ ಸಂಸ್ಕೃತ ಅದನ್ನ ಮಲ್ಲವಲ್ಲ ವೇದದ ಉಲಯ ಉಂಡತ್ತ ಅಂತ ಪನ್ಪುನಲ್ಲ ಕೆಲವು ಜಿಜ್ಞಾಸೆ ನಮ್ಗೆ ಸತ್ಯ ಅಲ್ಲ ಆಧ್ಯಾತ್ಮದ ಪರಮ ಮಲ್ಲವಲ್ಲ ವಿಚಾರವನ್ನು ಪೂರ ನಮ್ಮ ಜ್ಞಾನಿಲು ಪೂರ ಸಂಸ್ಕೃತಡು ವೇದದ ಉಲಯ ದೀತೇರು ಆನಲ್ಲ ನಂಕಿನ ದಿನನಿತ್ಯದ ನಮ್ಮ ಜೀವನ ವ್ಯಾಪ್ತಿಗೆ ಬೋಡ ನಂಚಿನ ಧರ್ಮ ಇಂಚಿನ ಸತ್ಯ ಧರ್ಮ ಧಾರಣಾತ್ ಧರ್ಮ ಉಚ್ಚತೆ ಬದುಕಿ ಎಂಚ ಮಲ್ಪೊಡ್ದು ನಂಗೆ ನಮ್ಮ ಹಿರಿಯಾಕ್ಳು ಕಲ್ಪಾದ ಕೊಡ್ತೇನೆ ಸಂಪ್ರದಾಯ ಇಲ್ಲ ರೂಢಿಲ್ಲ ತಿರುಗದು ಬತ್ತದವು ಧರ್ಮ ಆಪುಡು ಬೊಕ್ಕ ಕಾನೂನು ಆಪುಡು ಮೂಲಕವಾದ ಸ್ವಾಮಿ ಮಾತ ಪರಿಪೂರ್ಣವಾದ ದಲಿತರಂಚಿತನ ಕಾರಿನ ಮಾತ ಕೈಗೂಡು ಬರ್ಪಿಲಕ್ಕ ಅನುಗ್ರಹವಂತರ ಪಡಾದುಕೊಂಡು ದಿವ್ಯ ಸನ್ನಿಧಾನದ ಭಕ್ತಿಪೂರ್ವಕವಾದ ಮಂತ್ರ ಚಿತ್ರನ ಪ್ರಾರ್ಥನೆ ಓಂ ಶ್ರೇರ್ವರ್ಚಸ್ಯಮಾಯುಷಮಾರೋಗ್ಯಮಾವಿನಾತ್ಮಾನ ಮಹೀಯತೆ ಧನಂ ಧಾರಣ ಸಂವತ್ಸರಂ ದೀರ್ಘವಾಯುವರ ಸಂಕಲ್ಪ ಇಷ್ಟಾರ್ಥ ಸಿದ್ಧಿರಸ್ತು. ಮಾತಾ ಕುಟುಂಬಿಕರು ಸೇರಿದು ಅಜೀರ್ಣ ಸರಿತ ಅಂಚಿತ ದೈವ ಸಾನ್ನಿಧ್ಯ ಮತ್ತು ಜೀರ್ಣೋದ್ಧಾರ ಮಂತ್ರೆ
10 ಕಾಯಿ ಸೇರೋಡಿಗೆ ಅವಾಗ 10 ಇತ್ತು ಮುತ್ತುಂಡು ಅಂತೇಳಿ ಅವಾಗ 10 ಕಾಯಿ ಸೇರಿನ ಮಾತ್ರ ಈ ಕೆಲಸ ಕಾರ್ಯಗಳು ಅಂತ ಆಪ ಅಂದೆ ಅಂಡ ಈ ಶಾಲೆಯವನ ಕುಟುಂಬಸ್ಥರು ಭಾರಿ ಮಲ್ಲವಲೇರು ಅಂಡ ಯಾರಂದು ಅಂದು ಅಂಡ ನನ್ನ ದುಂಬುಗು ಈ ಕುಟುಂಬದ ಅಭಿವೃದ್ಧಿ ಆವಡನ್ನು ಇತ್ತಂಡ ಅಂಡ ಒಂಜಿ ವಿಚಾರ ಅಂಡಗ ಈ ಶಾಲೆಯವನ ಕುಟುಂಬಸ್ಥರು ಇಲ್ಲಿ ಒಟ್ಟಿಗೆ ಆಪುಂಡಜ್ಜ ಅಥವಾ ಒಂದು ಆಪುಂಡಜ್ಜ ಅನ್ನುವಂಥ ಚಿಂತೆಲ ಕುಟುಂಬಸ್ಥರು ಬಣ್ಣಗ ಮುಖ ಪರಿಸ್ಥಿತಿ ಅಂಚ ಉಂಟು ನನ್ನ ದುಂಬುಗು ಆ ದುರ್ಗಾಂಬ ಶಂಕರನಾರಾಯಣ ದೇವರ ದಿವ್ಯ ಸಾನ್ನಿಧ್ಯವನ್ನು ಮುದಿದು ಅಂಜನೆ ಮಹಾಗಣಪತಿ ದೇವರು ಅಂಜನೆ ಆ ನಾಲ್ಕೈತಾಯ ಸುಬ್ರಹ್ಮಣ್ಯ ದೇವರು ಅಂಜನೆ ಆ ನಾಲ್ಕೈತಾಯನ ದಿವ್ಯ ಸಾನ್ನಿಧ್ಯ.
ರೀ ಅಂಚನೆ ಮಹಾಗಣಪತಿ ನೋಡಿದ್ರಲ್ಲ ವೀಕ್ಷಕರೇ, ಸಾಲಿಯಾನ್ ಕುಟುಂಬದ 4 ಥಾಯ ದೈವದ ಧರ್ಮ ಚಾವಡಿ ಹಾಗೂ ತರವಾಡು ಮನೆ ಕಂದಾಡಿಯ ಬ್ರಹ್ಮ ಕಲಶೋತ್ಸವ ಮತ್ತು ದೈವದ ಪುನರ್ ಪ್ರತಿಷ್ಠೆ, ಗೃಹ ಪ್ರವೇಶದ ಸಾಂಪ್ರದಾಯಿಕ ವಿಧಿವಿಧಾನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳನ್ನ ಈ ವಿಶೇಷ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಪುಣ್ಯದ ಕೆಲಸ. ಇಂತಹ ಪುಣ್ಯದ ಕಾರ್ಯದಲ್ಲಿ ಸಹಸ್ರಾರು ಜನರು ಭಾಗಿಯಾಗಿ ದೈವದ ಕೃಪೆಗೆ ಪಾತ್ರರಾದರು. ಇವಿಷ್ಟು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.